ಈ ಬಾರಿಯ ಲಾಕ್ಡೌನ್ ಮಾರ್ಗಸೂಚಿಯಲ್ಲಿ ಅನೇಕ ಎಡವಟ್ಟುಗಳು ಕಂಡುಬರುತ್ತಿದೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಆದರೆ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಜನರು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಸಹಕಾರಿ ಸಂಘಗಳು, ಕೋಆಪರೇಟಿವ್ ಬ್ಯಾಂಕ್ಗಳು ಸಮಯದಲ್ಲಿ ಬದಲಾವಣೆ ಮಾಡಿ ಗ್ರಾಹಕರ ಅನುಕೂಲತೆಗೆ ತಕ್ಕಂತೆ ಬೆಳಗ್ಗೆ 8 ಗಂಟೆಯಿಂದ ಕಚೇರಿ ಆರಂಭಗೊಳಿಸಿ ಮಧ್ಯಾಹ್ನ 2 ಗಂಟೆಯ ತನಕ ಸೇವೆಯಲ್ಲಿರುತ್ತದೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಾತ್ರ ತಮ್ಮ ಹಳೆಯ ಸಮಯದಂತೆ ಬೆಳಗ್ಗೆ 10 ಗಂಟೆಗೆ ತೆರೆದು ಮಧ್ಯಾಹ್ನ 2 ಗಂಟೆಗೆ ವ್ಯವಹಾರ ಮುಗಿಸುತ್ತಿದೆ. ಇದರಿಂದ ಗ್ರಾಹಕರಿಗೆ ತೊಂದರೆಯಾಗುತ್ತಿದೆ. ಬ್ಯಾಂಕ್ ಕೆಲಸ ಮುಗಿಸಿ ವಾಹನದಲ್ಲಿ ಬರುವಾಗ ಪೊಲೀಸರು ತಡೆದು ನಿಲ್ಲಿಸಿ ದಂಡ ವಿಧಿಸುವ ಜೊತೆಗೆ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಈ ಸಮಸ್ಯೆಗೆ ಪರಿಹಾರ ನೀಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೋವಿಡ್-19 ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದು ಇಡೀ ನಮ್ಮೂರಿಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ, ದೇಶಕ್ಕೆ, ಇಡೀ ರಾಷ್ಟ್ರಕ್ಕೆ ಅದರಿಂದ ಸಮಸ್ಯೆ ಆಗ್ತಾ ಇದೆ. ಆದರೆ ಜನರಿಗೆ ತುಂಬ ಅನಾನುಕೂಲವಾಗುವಂಥ ವ್ಯವಸ್ಥೆ ಕೂಡ ಕಾಣ್ತಾ ಉಂಟು. ಯಾಕಂತ ಹೇಳಿದರೆ ನಮಗೀಗ ಈ ಲಾಕ್ಡೌನ್ ಸಂದರ್ಭದಲ್ಲಿ ಹಣಕಾಸಿನ ವ್ಯವಸ್ಥೆ ಸಮಸ್ಯೆಗಳು ಭಾಳಷ್ಟು ಆಗ್ತಾ ಉಂಟು. ಅದರಲ್ಲೂ ಸರ್ಕಾರದ ರೂಲ್ಸ್ ಏನಿದೆ ಅಂತ ಹೇಳಿದರೆ ಸಮಯವನ್ನು 6 ಗಂಟೆಯಿಂದ 10 ಗಂಟೆ ಅಂತ ನಿಗದಿ ಮಾಡಿದ್ದಾರೆ. ಅದು ಒಳ್ಳೆ ಉದ್ದೇಶದಿಂದ. ಯಾಕಂತ ಹೇಳಿದರೆ ಈಗ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದು ನಮಗೂ ಗೊತ್ತುಂಟು, ನಿಮಗೂ ಗೊತ್ತುಂಟು. ಆದರೆ ಈಗ ನಾವೊಂದು ನ್ಯಾಷನಲ್ ಬ್ಯಾಂಕಿಗೆ ಒಂದು ಸಣ್ಣ ವ್ಯವಹಾರಕ್ಕೆ ಬಂದವಾಗ ಅವರು ತಮ್ಮ ಕಚೇರಿ ಸಮಯವನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. 10 ಗಂಟೆಯಿಂದ 2 ಗಂಟೆ ಅಂತ ಮಾಡ್ಕೊಂಡಿದ್ದಾರೆ. ಅದು ಸಮಂಜಸ. ಯಾಕಂತ ಹೇಳಿದರೆ ಕೋವಿಡ್ ಸಮಸ್ಯೆಯಿಂದ ಅವರಿಗೂ ಕೂಡ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದು ಉದ್ದೇಶ ಇದೆ. ಬಟ್ ಕೋಆಪರೇಟಿವ್ ಸೊಸೈಟಿ ಮತ್ತು ಎಲ್ಲ ಸೊಸೈಟಿಗಳಲ್ಲಿ ಜನರ ಅನುಕೂಲಕ್ಕೋಸ್ಕರ ಟೈಮನ್ನು ಚೇಂಜ್ ಮಾಡಿದ್ದಾರೆ. 8 ಗಂಟೆ 8:30 ಪ್ರಾರಂಭ ಮಾಡಿದ್ದಾರೆ. ಯಾಕಂದರೆ 10 ಗಂಟೆ ಒಳಗೆ ಜನಗಳು ಮನೆಗೆ ಸೇರ್ಕೊಳ್ಬೇಕನ್ನೋ ಉದ್ದೇಶಕ್ಕೆ ಇಲ್ಲಿ 10 ಗಂಟೆಯಿಂದ 2 ಗಂಟೆ ಅಂತ ಇಟ್ಟಿದ್ದಾರೆ. ಸೊ ಇದೊಂದು ಮಾನವಕುಲಕ್ಕೆ ಒಂದು ಸಹಾಯಕ್ಕೆ ಬರುವಂಥ ವ್ಯವಸ್ಥೆ ಅಲ್ಲ. ಹಾಗಾಗಿ ಇದನ್ನು ಎಲ್ಲರೂ ಕೂಡ ಗಮನ ಹರಿಸಬೇಕನ್ನೋದು ನನ್ನ ಒಂದು ಕಳಕಳ ವಿನಂತಿ. ಯಾಕಂದರೆ ಇಲ್ಲಿ ನಾನೊಂದು ಬ್ಯಾಂಕಿಗೆ ಬಂದಿದ್ದೆ, ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ನಾನು ನ್ಯಾಷನಲ್ ಬ್ಯಾಂಕಲ್ಲಿ ನಿಂತಿದ್ದೆ. ಸಾಕಷ್ಟು ಜನರಿದ್ದಾರೆ, ಎಲ್ಲ ಏಜಿನವರಿದ್ದಾರೆ. ಇವಾಗ ಸಮಯ ಒಂದು 10:30 ಆಗ್ತಾ ಬಂತು. ಎಲ್ಲರೂ ರೋಡ್ ಸೈಡ್ ನಿಂತಿದ್ದಾರೆ, ಬಿಸಿಲಿದೆ. ಯಾಕಂದರೆ ಎಲ್ರಿಗೂ ಅದು ಹಣದ ಒಂದು ಅಭಾವ ಇರೋದ್ರಿಂದ ಇಲ್ಲಿ ಬ್ಯಾಂಕಿಗೆ ಯಾವುದೋ ಒಂದು ಉದ್ದೇಶಕ್ಕೆ ಬಂದಿರ್ತಾರೆ. ಇನ್ನೂ ಕೂಡ ಒಳಗಡೆ ಈಗಷ್ಟೇ